ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹೆವೆನ್ ರೋಸ್. ಕರ್ನಾಟಕ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು 2020 ಕಳೆದ ವರ್ಷ ಘೋಷಣೆ ಆದಂಥ ಹೊಸ ಶಿಕ್ಷಣ ನೀತಿ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಯಾವುದೇ ಸಿದ್ಧತೆಗಳನ್ನು ಮಾಡದೆ ಕರ್ನಾಟಕ ಸರ್ಕಾರ ಜಾರಿಗೆ ಮುಂದಾಗಿದೆ ಅನ್ನೋ ವಿಚಾರವನ್ನು ಇಟ್ಕೊಂಡು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ CFI ವಿದ್ಯಾರ್ಥಿ ಸಂಘಟನೆಯವರು ನಿನ್ನೆ ದಿವಸ ಮಂಗಳೂರು ವಿಶ್ವವಿದ್ಯಾನಿಲಯ ಕೊಣಾಜೆಯಲ್ಲಿರುವಂಥ ಮಂಗಳೂರು ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ನಿನ್ನೆ ದಿವಸ ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವತ್ಥ ನಾರಾಯಣ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವವರು ಆಗಮಿಸಿದ್ದರು. ಜೊತೆಗೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಸಂಬಂಧಪಟ್ಟ ಹಾಗೆ ಒಂದು ಕಾರ್ಯಕ್ರಮ ಮತ್ತೊಂದು ಮಾಹಿತಿ ಏನು ಬೇರೆ ಬೇರೆ ಶಿಕ್ಷಣ ಇಲಾಖೆಯಲ್ಲಿ ಅಥವಾ ಶಿಕ್ಷಕರಿಗಾಗಿ ಒಂದು ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಾಗಾರದಲ್ಲಿ ಭಾಗವಹಿಸುವ ಸಲುವಾಗಿ ನಿನ್ನೆ ದಿವಸ ಡಾಕ್ಟರ್ ನಮ್ಮ ಸಚಿವರು, ಉನ್ನತ ಶಿಕ್ಷಣ ಸಚಿವರು ಆಗಮಿಸಿದ್ರು. ಡಾಕ್ಟರ್ ಅಶ್ವತ್ಥ ನಾರಾಯಣ ಅವರು ನಿನ್ನೆ ದಿವಸ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ CFI ವಿದ್ಯಾರ್ಥಿಗಳು ಒಂದು ಪ್ರತಿಭಟನೆ ನಡೆಸಿದರು. ನೀವು ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಇದು ನಿನ್ನೆ ಮಧ್ಯಾಹ್ನ ವೇಳೆ ನಡೆದಂಥ ಪ್ರತಿಭಟನೆ ಮಂಗಳೂರು ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಲ್ಲಿ. ಏನು ವಿಶ್ವವಿದ್ಯಾನಿಲಯದ ಸೆನೆಟ್ ಹಾಲ್ನಲ್ಲಿ ಈ ಒಂದು ಸಮಾವೇಶ ನಡೆಯುವಂಥ ಅಶ್ವತ್ಥ ನಾರಾಯಣ ಅವರು ಶಿಕ್ಷಕರನ್ನು ಉದ್ದೇಶಿಸಿ, ಜೊತೆಗೆ ಸಿಂಡಿಕೇಟ್ ಸದಸ್ಯರು ಮತ್ತು ವಿವಿಯ ಪ್ರಾಧ್ಯಾಪಕರು ಸಿಬ್ಬಂದಿಗಳನ್ನು ಉದ್ದೇಶಿಸಿ ರಾಷ್ಟ್ರೀಯ ಶಿಕ್ಷಣ ನೀತಿ ವಿಚಾರವಾಗಿ ಮಾತನಾಡಲಿಕ್ಕೆ ಇದ್ದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಆರಂಭವಾಗುತ್ತಿದ್ದ ಮೊದಲು ಸಚಿವರು ಕ್ಯಾಂಪಸ್ಗೆ ಬರುವ ಹೊತ್ತಿಗೆ CFI ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ವಿದ್ಯಾರ್ಥಿಗಳ ಆಕ್ಷೇಪ ಇಷ್ಟೇ, ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ರಾಜ್ಯ ಸರ್ಕಾರ ತರಾತುರಿಯಲ್ಲಿ ಅನುಷ್ಠಾನಕ್ಕೆ ಮುಂದಾಗಿದೆ ಅಂತ. ತರಾತುರಿಯಲ್ಲಿ ಅಂದರೆ ಅರ್ಜೆಂಟಾಗಿ ಇದನ್ನು ಜಾರಿಗೊಳಿಸಲು ಮುಂದಾಗಿದೆ. ಸರ್ಕಾರ ತಾನು ಮಾಡಿಕೊಂಡಂಥ ಸಿದ್ಧತೆ, ಪೂರ್ವ ಸಿದ್ಧತೆ ಅಥವಾ ವಿದ್ಯಾರ್ಥಿ ವಲಯದಲ್ಲಿ, ಶಿಕ್ಷಕರ ವಲಯದಲ್ಲಿ ಅದು ಮಾಡಿಕೊಂಡ ಸಿದ್ಧತೆ ಏನು ಅನ್ನೋದನ್ನು ಸ್ಪಷ್ಟಪಡಿಸಲಿ. ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಅದು ಕೇವಲ ಅದೊಂದು ನೀತಿ ಮಾತ್ರ ಅಲ್ಲ, ಅದು ಮೂಲಸೌಕರ್ಯದ ಬಗ್ಗೆ ಕೂಡ ಮಾತಾಡುತ್ತೆ. ಈ ಶಿಕ್ಷಣಕ್ಕೆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಮೂಲಸೌಕರ್ಯದ ಬಗ್ಗೆ ಕೂಡ ಮಾತಾಡುತ್ತೆ. ಏನೇನು ಮೂಲಸೌಕರ್ಯದಕ್ಕೆ ಆದ್ಯತೆ ನೀಡಿದೆ ಸರ್ಕಾರ, ಈ ವಿಚಾರವಾಗಿ ಕೂಡ ಸರ್ಕಾರ ವಸ್ತು ವಿಚಾರಗಳನ್ನು ಬಹಿರಂಗಪಡಿಸಬೇಕು. ಜೊತೆಗೆ GDPಯಲ್ಲಿ, ಸರ್ಕಾರದ GDPಯಲ್ಲಿ ಕೂಡ ವಾರ್ಷಿಕ ಆದಾಯದಲ್ಲಿ 6% ಶಿಕ್ಷಣಕ್ಕಾಗಿ ಬಳಕೆ ಮಾಡಿಕೊಳ್ಬೇಕು ಅಥವಾ ಶಿಕ್ಷಣಕ್ಕಾಗಿ ವಿನಿಯೋಗ ಮಾಡಬೇಕು ಅನ್ನೋ ವಿಚಾರವನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ ಮಾತಾಡುತ್ತೆ ಅಥವಾ ಹೇಳುತ್ತೆ. ಸೊ ಈ ವಿಚಾರವಾಗಿ ಎಷ್ಟು ಅನುದಾನ, ಎಷ್ಟು ನೆರವು ಅಥವಾ ಎಷ್ಟು ಪರ್ಸೆಂಟ್, GDPಯಲ್ಲಿ ಎಷ್ಟು ಪರ್ಸೆಂಟನ್ನು ಶಿಕ್ಷಣಕ್ಕಾಗಿ ರಾಜ್ಯ ಸರ್ಕಾರ ವಿನಿಯೋಗ ಮಾಡುತ್ತೆ ಅನ್ನೋ ಬಗ್ಗೆ ಕೂಡ ಇದುವರೆಗೆ ಸರ್ಕಾರ ಸ್ಪಷ್ಟಪಡಿಸಿಲ್ಲ. ಸೊ ಈ ಎಲ್ಲ ಕಾರಣದಿಂದಾಗಿ ವಿದ್ಯಾರ್ಥಿಗಳು ನಿನ್ನೆ ದಿವಸ ಪ್ರತಿಭಟನೆ ಮಾಡಿರುವಂಥದ್ದು. ಅದರ ಜೊತೆಗೇನೆ ವಿದ್ಯಾರ್ಥಿಗಳಿಗೆ ಕೂಡ ಕನ್ವಿನ್ಸ್ ಮಾಡುವಂಥ, ಮನವರಿಕೆ ಮಾಡುವಂಥ, ಮಾಹಿತಿ ನೀಡುವಂಥ, ಮಾರ್ಗದರ್ಶನ ನೀಡುವಂಥ ಕೆಲಸವನ್ನು ಶಿಕ್ಷಣ ಇಲಾಖೆ ಆಗಲಿ ಅಥವಾ ಕಾಲೇಜುಗಳಾಗಲಿ ಅಥವಾ ವಿಶ್ವವಿದ್ಯಾನಿಲಯಗಳಾಗಲಿ ಇನ್ನೂ ಮಾಡಿಲ್ಲ. ಈ ವಿಚಾರವಾಗಿ ಆಕ್ಷೇಪ ಇಟ್ಕೊಂಡು ವಿದ್ಯಾರ್ಥಿಗಳು ಈ ಒಂದು ಪ್ರತಿಭಟನೆಯನ್ನು ಮಾಡಿರುವಂಥದ್ದು. ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಒಂದು ಬಾರಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಮುಖಂಡರಾಗಿರುವಂಥ ಸಾದಿಕ್ ಅವರು, ಕಾರ್ಯದರ್ಶಿ ಸಾದಿಕ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸಾದಿಕ್, ನಮಸ್ತೆ. ಈಗ ರಾಷ್ಟ್ರೀಯ ಶಿಕ್ಷಣ ನೀತಿಯ ತರಾತುರಿಯ ಅನುಷ್ಠಾನವನ್ನು ವಿರೋಧಿಸಿ ನಿನ್ನೆ ದಿವಸ ನೀವು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ನೀವು ಪ್ರತಿಭಟನೆಯನ್ನು ಮಂಗಳೂರು ವಿಶ್ವವಿದ್ಯಾಲಯದ ಕ್ಯಾಂಪಸ್ ಅಲ್ಲಿ ಮಾಡಿದ್ದೀರಿ. ಅದಕ್ಕಿಂತ ಮುಂಚೆನೂ ಮಾಡಿದ್ವಿ. ಏನು ತಕರಾರು ಈಗ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ? ವಿದ್ಯಾರ್ಥಿಗಳಿಗೆ ಇರುವ ತಕರಾರು ಏನು ಅಂತ ಸದೇಕ್? ಆಕ್ಚುಲಿ ಈ ಒಂದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಒಂದು ದೊಡ್ಡದಾದಂತ ಕ್ರಾಂತಿಕಾರಿಯಾದಂತ ಬದಲಾವಣೆ ಅಂತ ಹೇಳುವಂತ ರೀತಿಯಲ್ಲಿ ಇಲ್ಲಿರುವಂತಹ ಸರ್ಕಾರಗಳು ಅದನ್ನ ಬಿಂಬಿಸಿ ಜಾರಿಗೆ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದೆ.
ಫಸ್ಟ್ ಆಫ್ ಆಲ್ ಏನು ಅಂತ ಹೇಳಿದ್ರೆ ಇದರಲ್ಲಿರುವಂತಹ ಹಲವಾರು ಕುಂದು ಕೊರತೆಗಳ ಬಗ್ಗೆ ಒಂದು ಸಮಾಲೋಚನೆ ಮಾಡಬೇಕಾದಂತ ಕೆಲಸಗಳ ಅಥವಾ ಇದನ್ನೊಂದು ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಷನ್ ಹಾಕುವಂತಹ ಕೆಲಸಗಳಾಗಿರ್ಬೋದು, ಅಥವಾ ಏನು ಎಜುಕೇಶನ್ ಅಂತ ಹೇಳುವಂತದ್ದು ಕನ್ಕರೆಂಟ್ ಅಲ್ಲಿ ಲಿಸ್ಟ್ ಅಲ್ಲಿ ಬರುತ್ತಾದ್ರು ಏನು ಸಂಬಂಧಪಟ್ಟಂತಹ ರಾಜ್ಯಗಳ ಜೊತೆಗೆ ಏನು ಡಿಸ್ಕಷನ್ ಮಾಡಿಕೊಂಡು ಈ ಒಂದು ದೇಶದ ಒಕ್ಕೂಟ ವ್ಯವಸ್ಥೆ ಏನಿದೆಯಾ ಈ ಒಕ್ಕೂಟ ವ್ಯವಸ್ಥೆಗೆ ಏನು ಮಾರಕವಾಗುವಂತ ರೀತಿಯಲ್ಲಾಗಿರುತ್ತೆ ಈ ಒಂದು ನ್ಯಾಷನಲ್ ಎಜುಕೇಶನ್ ಪಾಲಿಸಿಯನ್ನ ಇಲ್ಲಿಗೆ ಜಾರಿಗೆ ತಂದಿರುವಂತದ್ದು. ಯಾಕೆ ಮಾರಕವಾಗುತ್ತೆ ಅಂತ, ಯಾಕೆ ಮಾರಕ ಆಗ್ತಾ ಇದೆ ಅಂತ ಹೇಳಿದ್ರೆ ಇದರಲ್ಲಿ ತಂದಿರುವಂತಹ ಹೊಸ ಪದ್ಧತಿಗಳಾಗಿರ್ಬೋದು ಅಥವಾ ಇದರಲ್ಲಿ ಏನು ಇವರು ಕೋಟ್ ಮಾಡ್ತಾ ಇರುವಂತಹ ವಿಚಾರಗಳಾಗಿರ್ಬೋದು, ಯಾವುದು ನಮ್ಗೆ ಇದೊಂದು ಡೆಮೊಕ್ರೆಟಿಕ್ ಆಗಿ ನಾನು ಇವಾಗಲೇ ಹೇಳಿದ ರೀತಿಯಲ್ಲಿ ಇವರು ಇದನ್ನ ಏನು ಫಸ್ಟಿಗೆ ಜಾರಿಗೆ ತಂದಂತ ರೀತಿಯಲ್ಲಿ ಒಂದು ಡೆಮೊಕ್ರೆಟಿಕ್ ಇಲ್ಲ, ಅದೇ ರೀತಿ ಒಂದು ಏನು ಸಂಬಂಧಪಟ್ಟಂತವ್ರಿಗೆ ಒಂದು ಡಿಸ್ಕಷನ್ ಇಲ್ಲ. ಅದೇ ರೀತಿ ಇವಾಗ ಇವ್ರೇನು ಬಹಳಷ್ಟು ನೀವೇ ಹೇಳಿದಾಗೆ ಬಹಳ ತರಾತುರಿಯಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೋಗ್ತಾ ಇದೆ. ಆಕ್ಚುಲಿ ಇವಾಗ ನಮ್ಮ ಎಜುಕೇಶನ್ ಸಿಸ್ಟಮ್ಗೆ ಒಂದು ಏನು ಅದನ್ನ ಒಂದು ರಿನೋವೇಷನ್ ಮಾಡ್ಬೇಕಾದ ಅಥವಾ ಹೊಸ ಒಂದು ಪಾಲಿಸಿ ಬರ್ಬೇಕಾದಂತ ಅಗತ್ಯತೆ ಇದೆ. ಬಟ್ ಏನು ಅಂತ ಹೇಳಿದ್ರೆ ಇವಾಗ ಈ ಒಂದು ಪಾಲಿಸಿಗೆ ನಮ್ಗೆ ಏನು ನಾವು ಇದನ್ನ ಅಪ್ಡೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಹಲವಾರು ಕಾಲೇಜ್ಗಳಾಗಿರ್ಬೋದು, ಹಲವಾರು ಸ್ಕೂಲ್ಗಳಾಗಿರ್ಬೋದು, ಇಲ್ಲಿ ಬೇಸಿಕ್ ಫೆಸಿಲಿಟಿಗಳು ಇಲ್ಲದೇನೆ ಇಲ್ಲಿ ಇರುವಂತದ್ದು ನಮಗೆ ಕಾಣ್ತಾ ಇದೆ. ಖಂಡಿತ ಆ ಬೇಸಿಕ್ ಫೆಸಿಲಿಟಿಗಳು ಇಲ್ಲದಿರುವಂತ ಸಂದರ್ಭದಲ್ಲೂ ಇವಾಗ ಒಂದು ಏನು ಸಿಂಗಾಪುರ್ ಮಾಡೆಲ್ ಅಥವಾ US ಮಾಡೆಲ್ ಅಥವಾ UK ಮಾಡೆಲ್ ಅಂತ ಹೇಳುವಂತಹ ಏನು ಕನಸನ್ನ ಕಾಣ್ತಾ ಇರುವಂತದ್ದು ನಮ್ಗೆ ಈ ಒಂದು ಹೊಸ NEP ಯಲ್ಲಿ ಕಾಣ್ತಾ ಇರುವಂತದ್ದು. ಇವಾಗ ಕೋವಿಡ್ ಕ್ರೈಸಿಸ್ ಬಂದ್ಮೇಲೆ ನಮ್ಮ ದೇಶದ ಅಥವಾ ರಾಜ್ಯದ ಬಜೆಟ್ ಸಿಸ್ಟಮ್ ಯಾವ ರೀತಿ ಇದೆ, ಎಕಾನಮಿ ಯಾವ ರೀತಿ ಇದೆ ಅಂತ ಹೇಳುವಂತದ್ದು ನಮಗೆಲ್ಲರಿಗೂ ಗೊತ್ತಿದೆ. ಏನು ಲಾಸ್ಟ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ದಂತಹ ಸುರೇಶ್ ಕುಮಾರ್ ಅವರು ಲಾಸ್ಟ್ ಟೈಮ್ ಮೀಡಿಯಾದವರು ಒಂದು ಕ್ವಶನ್ ಕೇಳಿದಂತಹ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು ಬಹಳ ಸ್ಪಷ್ಟವಾಗಿ, ಈ ವರ್ಷದಲ್ಲಿ ಈ ಅಕಾಡೆಮಿಕ್ ಅಲ್ಲಿ ನಾವು NEP ಯನ್ನ ಜಾರಿಗೊಳಿಸೋದಿಲ್ಲ ಅಂತ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಅದಕ್ಕೆ ಬೇಕಾದಂತ ಬಜೆಟ್ ಫಂಡ್ ನಮ್ಮಲ್ಲಿ ಇಲ್ಲ ಅಂತ ಹೇಳುವಂತದ್ದಾಗಿರುತ್ತೆ. ಆದ್ರೆ ಇವಾಗ ಈ ಒಂದು ತರಾತುರಿಯಲ್ಲಿ ನಮ್ಮ ರಾಜ್ಯದಲ್ಲಿ ಇದನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಇವರು ಹೋಗ್ತಾ ಇರುವಂತದ್ದು. ಲಾಸ್ಟ್ ಟೈಮ್ ಅದೇ ಮಿನಿಸ್ಟರ್ ಹೇಳ್ತಾರೆ ನಮ್ಮಲ್ಲಿ ಬಜೆಟ್ ಇಲ್ಲ, ಫಂಡ್ ಇಲ್ಲ ಅಂತ. ಇವಾಗ ಇವರು ಇದನ್ನ ಯಾಕೆ ಮಾಡ್ತಾ ಹೋಗ್ತಾ ಇದ್ದಾರೆ? ಇವಾಗ್ಲೇ ಇವರು ಪಬ್ಲಿಸಿಟಿ ಮಾಡ್ತಾ ಇರುವಂತ ರೀತಿಯಲ್ಲಿ ಇದು ಏನು ದೇಶದಲ್ಲಿ ನಾವು ಫಸ್ಟ್ ಮಾಡ್ತಾ ಇದ್ದೇವೆ, ನಮಗೇನೆ ಒಂದು ಪಬ್ಲಿಸಿಟಿ ಸಿಗ್ಬೇಕು, ಏನು ಮಕ್ಕಳಾಟಿಕೆ ಆಗಿರುತ್ತೆ ಇವರು ಮಾಡ್ಲಿಕ್ಕೆ ಹೋಗ್ತಾ ಇರುವಂತ. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಒಂದು ಪಾಲಿಸಿ ಅಂತ ಹೇಳಿದ್ರೆ ಇದೊಂದು ಎಜುಕೇಶನ್ ರಿಲೇಟೆಡ್ ಪಾಲಿಸಿ. ಇದಕ್ಕೆ ಇವರು ಯಾವ ರೀತಿ ಬದಲಾವಣೆಗಳನ್ನ ತರ್ತಾರೆ ಅಥವಾ ಯಾವ ರೀತಿಯಾಗಿ US ಸಿಂಗಾಪುರ್ ಮಾಡೆಲ್ ಮಾಡ್ತಾರೆ ಅಥವಾ ಏನು ಅಪ್ಡೇಟ್ ಗಳನ್ನ ಇವರು ಉದ್ದೇಶಿಸ್ತಾ ಇದ್ದಾರ ಅದನ್ನ ಯಾವ ರೀತಿಯಾಗಿ ಇವರು ಮಾಡ್ತಾರೆ ಅಂತ ಹೇಳುವಂತ ರೋಡ್ ಮ್ಯಾಪ್ ಅನ್ನ ಇವರು ಕೊಡ್ಬೇಕಾದಂತ ಅಗತ್ಯತೆ ಇರುತ್ತೆ. ಆ ರೋಡ್ ಮ್ಯಾಪ್ ಗೆ ಯಾವ ರೀತಿಯಾದಂತಹ ಬಜೆಟ್ ಗಳನ್ನ ಇವರು ಇದ್ ಮಾಡ್ತಾರೆ, ಅಲೋಟ್ ಮಾಡ್ತಾರೆ ಅಂತ ಹೇಳುವಂತದ್ದು ವೆರಿ ಇಂಪಾರ್ಟೆಂಟ್. ಇವಾಗ ಇವರೇ ಹೇಳುವ ರೀತಿಯಲ್ಲಿ ಈ ಏನು ಎಜುಕೇಶನ್ ಪಾಲಿಸಿಗೆ 6% GDP ಅನ್ನು ಇವರು ಇಡಬೇಕು ಹೇಳುವಂತದ್ದು ಇವರ ಏನು ಪಾಲಿಸಿ ಹೇಳುವಂತ ವಿಚಾರ. ಪಾಲಿಸಿ ಹೇಳುತ್ತೆ ಆದ್ರೆ ಏನು ಅಂತ ಹೇಳಿದ್ರೆ 1964ರಲ್ಲಿ ಕೋಟಾರಿ ಆಯೋಗ ಅಂತ ಹೇಳುವಂತ ಒಂದು ಏನು ಕಮಿಷನ್ ಒಂದು ವರದಿಯನ್ನು ಕೊಡುತ್ತೆ. ಎಲ್ಲಿಯ ತನಕ 6% GDP ಅನ್ನ ಎಜುಕೇಶನ್ ಗೆ ಇಡುವುದಿಲ್ವೋ ಅಲ್ಲಿಯ ತನಕ ಇಲ್ಲಿ ಎಜುಕೇಶನ್ ಸಿಸ್ಟಮ್ ಸುಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆ ಒಂದು ಕಮಿಷನ್ ಕೊಟ್ಟಂತ ವರದಿ ನಂತರ ನಾವು ಇವ್ಯಾಲ್ಯೂಯೇಷನ್ ಮಾಡಿದ್ರೆ ಇಲ್ಲಿಯ ತನಕ ಒಂದೇ ಒಂದು ಸರ್ಕಾರ GDP ಅದರ ಅರ್ಧದಷ್ಟನ್ನು ಎಜುಕೇಶನ್ ಗೆ ಮೀಸಲಿಟ್ಟಿದ್ದನ್ನ ನಮಗೆ ಕಾಣ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಕೋವಿಡ್ ಕ್ರೈಸಿಸ್ ಬಂದು ಎಕಾನಮಿ ಸಿಸ್ಟಮ್ GDP ಎಲ್ಲವೂ ಕೊಲ್ಯಾಪ್ಸ್ ಆಗಿರುವಂತಹ ಸಂದರ್ಭದಲ್ಲಿ ಇವರು ಯಾವ ರೀತಿಯಾಗಿ ಹೊಸದನ್ನು ಇವರು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೋಗ್ತಾರೆ? ಇನ್ನು ನಮಗೆ ಕೇಳ್ಬೇಕು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ನಾವು ಮಂಗಳೂರು ವಿಚಾರದಲ್ಲಿ ಮಾತಾಡ್ಬೇಕು ಅಂತ ಹೇಳಿದ್ರೆ ಮಂಗಳೂರು ಯೂನಿವರ್ಸಿಟಿಯಲ್ಲಿ ನಾವು ನೋಡುವುದಾದ್ರೆ ಆ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ UGಗೆ ಒಂದು ಪ್ರಾಪರ್ ಆದಂತಹ ಕಟ್ಟಡ ಇಲ್ಲ. ಆ ಕಟ್ಟಡ ಮಾಡುವುದನ್ನ ಬಿಟ್ಟು ಇವರೇನು ಹೊಸ ಎಜುಕೇಶನ್ ಪಾಲಿಸಿಗೆ ಹೋಗ್ತಾ ಇದ್ದಾರೆ. ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಆಗುತ್ತೆ? ಇಲ್ಲಿ ಮೂಲಭೂತ ಸೌಕರ್ಯ ಎಷ್ಟೋ ಹೈಸ್ಕೂಲ್ಗಳಾಗಿರ್ಬೋದು, ಕಾಲೇಜ್ಗಳಾಗಿರ್ಬೋದು, ಪ್ರೈಮರಿ ಸ್ಕೂಲ್ಗಳಾಗಿರ್ಬೋದು, ಮೂಲಭೂತವಾದಂತಹ ಸೌಕರ್ಯಗಳು ಇಲ್ಲದಂತ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದೆ. ಆ ಮೂಲಭೂತ ಸೌಕರ್ಯಗಳೇನು ಇಲ್ಲದೆ ಮತ್ತೆ ಯಾವ ರೀತಿಯಾಗಿ US ಸಿಂಗಾಪುರ್ ಇಲ್ಲಿ ಆಗುತ್ತೆ? ಇದೊಂದು ದೊಡ್ಡದಾದಂತಹ ಕ್ವಶನ್. ಇನ್ನು ಆ ಪಾಲಿಸಿ ವಿಚಾರದಲ್ಲಿ ನಾವು ಮಾತಾಡ್ಬೇಕು ಅಂತ ಹೇಳಿದ್ರೆ
ಪಾಲಿಸಿಯಲ್ಲಿ ಇವಾಗ ಮೇನ್ ಆಗಿ ಅವರು ದೊಡ್ಡದಾದಂತಹ ರಿವಲ್ಯೂಷನ್ ಅಂತ ಹೇಳಿ ಇವರು ಹೇಳುವಂತದ್ದೇನು ಅಂತ ಹೇಳಿದ್ರೆ ಡಿಗ್ರಿ ವಿಚಾರದಲ್ಲಿ ಮಾತಾಡ್ತಾರೆ. 3 ವರ್ಷದನ್ನು 4 ವರ್ಷಕ್ಕೆ ಮಾಡಿದ್ದೇವೆ ಡಿಗ್ರಿ. 4 ವರ್ಷಕ್ಕೆ ಮಾಡಿದ್ದೇವೆ. ಅದರಲ್ಲಿ ನಾವು ಏನು ವರ್ಷಂಪ್ರತಿ ನಾವು ಏನು ಸರ್ಟಿಫಿಕೇಟ್ ಅನ್ನ ಕೊಡ್ತೇವೆ, ಡಿಪ್ಲೊಮಾ ಕೊಡ್ತೇವೆ, ರಿಸರ್ಚ್ ಕೊಡ್ತೇವೆ, ಅಡ್ವಾನ್ಸ್ಡ್ ಇದು ಕೊಡ್ತೇವೆ, ಈ ತರ ವರ್ಷ ಸರ್ಟಿಫಿಕೇಟ್ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ ನಮ್ಮ ದೇಶ ಬಹಳಷ್ಟು ಬಡತನದಿಂದ, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಈ ರೀತಿಯಾಗಿ ಎಲ್ಲ ಏನು ಬಡತನದಿಂದ ಕೂಡಿರುವಂತ ಈ ದೇಶ. ಇಲ್ಲಿ ಏನು ಸಮಸ್ಯೆ ಬರುತ್ತೆ ಅಂತ ಹೇಳಿದ್ರೆ ಇವರು ಈ ವರ್ಷಂಪ್ರತಿ ಈ ಒಂದು ಸರ್ಟಿಫಿಕೇಟ್ ಅನ್ನು ಕೊಡೋದ್ರಿಂದ, ಇವಾಗ ಫಾರ್ ಎಕ್ಸಾಂಪಲ್ ನಾನೊಂದು ಬಡತನ ಕುಟುಂಬದಿಂದ ಬರುವವನು, ನನಗೆ ತುಂಬಾ ಕಷ್ಟಗಳಿರುತ್ತೆ ಇಲ್ಲಿ. ನಾನೇನ್ ಮಾಡ್ತೇನೆ, 1 ವರ್ಷ ಇವಾಗ ನಾನು ಏನ್ ಮಾಡ್ತೇನೆ, ಒಂದು ಡಿಗ್ರಿಗೆ ಜಾಯಿನ್ ಆದ್ರೆ 3 years ನನ್ನ ಎಜುಕೇಶನ್ ಕಂಪ್ಲೀಟ್ ಮಾಡಿ ನಾನು ಹೊರಗಡೆ ಬರ್ತೇನೆ. ಖಂಡಿತ ನಾನು ಏನು ಅರ್ಧದಲ್ಲಿ ಡ್ರಾಪ್ ಮಾಡಲ್ಲ, ಯಾಕಂತ ಹೇಳಿದ್ರೆ ನನಗೆ ಸರ್ಟಿಫಿಕೇಟ್ ಸಿಗಲ್ಲ. ಇಲ್ಲಿ ಇವರು ಕೊಡುವಂತದ್ದು ನನಗೆ 1 ವರ್ಷದಲ್ಲೂ ನಾನು ಡ್ರಾಪ್ ಮಾಡ್ಬೋದು. ಅವಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಡ್ರಾಪ್ ಔಟ್ ರೇಷಿಯೋ ಜಾಸ್ತಿ ಆಗುತ್ತೆ. ಮತ್ತೆ ಬರಬಹುದು ಅಂತ ಅವಕಾಶ ಇದೆ, ಮತ್ತೆ ಬರಬಹುದು ಅನ್ನುವಂತ ಅವಕಾಶ ಕೂಡ ಇದೆ. ಮತ್ತೆ ಬರ್ಬೋದು. ನಾನು ಕೇಳ್ತಾ ಇರುವಂತದ್ದು ನಮ್ಮ ಇಂಡಿಯಾ, ನಮ್ಮ ವಿಚಾರವನ್ನ ನಾವು ಮಾತಾಡಿ ನೋಡೋದಾದ್ರೆ ಇವಾಗ ಡ್ರಾಪ್ ಔಟ್ ರೇಷನ್ನೇ ನಾವು ಲಾಸ್ಟ್ ಟೈಮ್ ಕ್ಯಾಂಪಸ್ ಫ್ರಂಟ್ ಇಂದ 0 ಡ್ರಾಪ್ ಔಟ್ ಅಂತ ಹೇಳುವಂತ ಒಂದು ಕ್ಯಾಂಪೇನ್ ಮಾಡಿದ್ವಿ. ಆ ಟೈಮಲ್ಲಿ ನಿಮ್ಗೆ ಸ್ಟಡಿ ಮಾಡಿದಂತ ಟೈಮಲ್ಲಿ ನಮ್ಗೆ ಸಿಕ್ಕಿದಂತ ರಿಪೋರ್ಟ್ ಎಷ್ಟೋ ಸ್ಟೂಡೆಂಟ್ಗಳು ಡ್ರಾಪ್ ಔಟ್ ಆಗಿದ್ದಾರೆ. ಒಮ್ಮೆ ಒಬ್ಬ ಸ್ಟೂಡೆಂಟ್ ಎಜುಕೇಶನ್ ಇಂದ ಡ್ರಾಪ್ ಔಟ್ ಆದ್ರೆ ಮತ್ತೆ ಅದನ್ನ ಬರುವಂತದ್ದು ಅದು ಅಷ್ಟು ಈಸಿಯ ವಿಚಾರ ಏನು ಅಲ್ಲ. ಸೊ ಆ ಡ್ರಾಪ್ ಔಟ್ ರೇಷಿಯೋ ಇದರಿಂದ ಜಾಸ್ತಿ ಆಗುತ್ತೆ. ಯಾರ ಡ್ರಾಪ್ ಔಟ್ ಅಂತ ಹೇಳಿದ್ರೆ ಯಾರು ಎಕನಾಮಿಕಲಿ ಪೂರ್ ಆಗಿದ್ದಾರ ಅವರ ಡ್ರಾಪ್ ಔಟ್ ಇಲ್ಲಿ ಜಾಸ್ತಿ ಆಗುವಂತದ್ದು. ಬಡವರು ಶ್ರೀಮಂತರ ಎಜುಕೇಶನ್ಗೆ ಇಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ, ಬಡವರ ಎಜುಕೇಶನ್ಗೆ ಇಲ್ಲಿ ಏನಾಗುತ್ತೆ, ಸಮಸ್ಯೆ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಒಂದು ವಿಚಾರ ಅದು. ಎರಡನೇದು ಏನು ಅಂತ ಹೇಳಿದ್ರೆ ಇವರು ಹೇಳ್ತಾರೆ ಏನು ಎಲ್ಲಾ ಕಾಲೇಜನ್ನು ನಾವು ಯೂನಿವರ್ಸಿಟಿಯಾಗಿ ನಾವು ಮಾಡ್ತೇವೆ ಅಂತ. ಅಂದ್ರೆ ಎಲ್ಲಾನು ಅಟಾನಮಸ್. ಇವಾಗ ಫಾರ್ ಎಕ್ಸಾಂಪಲ್ ನನ್ನಲ್ಲಿ ಒಂದು ಡಿಗ್ರಿ ಕಾಲೇಜ್ ಇದ್ರೆ ಆ ಡಿಗ್ರಿ ಕಾಲೇಜ್ ನನಗೇನೇನ್ ಮಾಡ್ಬೋದು, ಅಡ್ಮಿಷನ್ ಮಾಡ್ಬೋದು, ನಾನೇ ಎಕ್ಸಾಮ್ ಮಾಡ್ಬೋದು, ನಾನೇ ಇವ್ಯಾಲ್ಯೂಯೇಷನ್ ಮಾಡ್ಬೋದು, ನಾನೇ ಸರ್ಟಿಫಿಕೇಟ್ ಕೊಡ್ಬೋದು. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ UGC ಇಂದ ಫಂಡ್ ಬರಲ್ಲ, ನಂಗೆ ಫಂಡ್ ಇದು ನಾನೇ ನೋಡ್ಕೋಬೇಕು. ಅವಾಗ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ನನಗೆ ಬೇಕಾದಷ್ಟು ಫೀಸ್ ಅನ್ನ ನಾನು ತಗೊಳ್ತೀನಿ. ನಾನು ಫಂಡ್ ಬರೋದಕ್ಕೆ ನಾನು ಯಾರಿಂದ ತಗೊಳ್ಬೇಕು, ಸ್ಟೂಡೆಂಟ್ಸ್ ಇಂದ ತಗೊಳ್ಬೇಕು. ಅವಾಗ ಈ ಬಡವನು ಈ ಏನು ಅಟೋನಮಸ್ ಆಗಿರುವಂತ ಕಾಲೇಜಲ್ಲಿ ಬಂದು ಯಾವ ರೀತಿಯಾಗಿ ಇವನು ಕಲಿತಾನೆ. ಮತ್ತೆ ಏನು ನೆಕ್ಸ್ಟ್ ಇರುವಂತ ವಿಚಾರ ಏನಂತ ಹೇಳಿದ್ರೆ ಇಷ್ಟು ಬಹಳ ದಿನ ದೊಡ್ಡದಾದಂತಹ ಏನು ನಮ್ಮ ಕಾನ್ಸ್ಟಿಟ್ಯೂಷನ್ ಕಂಟ್ರಿ, ಡೆಮೊಕ್ರೆಟಿಕ್ ಕಂಟ್ರಿಯ ಒಂದು ಎಜುಕೇಶನ್ ಪಾಲಿಸಿಯನ್ನ ನಾವು ಸ್ಟಡಿ ಮಾಡಿ ನೋಡಿದ್ರೆ ಅದರಲ್ಲಿ ಒಂದು ಸೆಕ್ಯುಲರಿಸಮ್ ಅಂತ ಹೇಳುವಂತಹ ಪದ ನಮಗೆ ಎಲ್ಲಿಯೂ ನಮಗೆ ಕಾಣ್ಲಿಕ್ಕೆನೆ ಸಾಧ್ಯ ಆಗ್ತಾ ಇಲ್ಲ. ಅದೇ ರೀತಿಯಾಗಿ ಏನು ಕಾನ್ಸ್ಟಿಟ್ಯೂಷನ್ ಅಂತ ಹೇಳುವಂತಹ ಪದವನ್ನ ಬಳಸಿರುವಂತದ್ದು ಬಹಳ ಏನು 19 ಬಾರಿ ಮಾತ್ರ. ಆದ್ರೆ ಟ್ರೆಡಿಷನ್ ಅಂತ ಹೇಳುವಂತ ಪದವನ್ನು ಎಷ್ಟು ಬಾರಿ ಬಳಸಿದ್ದಾರೆ ಅಂತ ಹೇಳಿದ್ರೆ 30 ಬಾರಿ ಟ್ರೆಡಿಷನ್ ಅಂತ ಹೇಳುವಂತ ಪದವನ್ನ ಬಳಸಿದ್ದಾರೆ. ಇನ್ನು ಸೋಷಿಯಲ್ ಜಸ್ಟಿಸ್ ಅಂತ ಹೇಳುವಂತ ವಿಚಾರ ಕೇವಲ 3 ಬಾರಿ ಆಗಿರುವಂತೆ ಬಂದಿರುವಂತದ್ದು. ಇದನ್ನೆಲ್ಲ ಈ ಟ್ರೆಡಿಷನ್, ಈ ಸಂಪ್ರದಾಯದಲ್ಲಿ ಇವರು ಏನು ಉದ್ದೇಶಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನು ಓಲ್ಡ್ ಸಿಸ್ಟಮ್ ಏನಿದ್ಯಾ, ಇವರ ಸಂಪ್ರದಾಯ ಏನಿದ್ಯಾ, ಮನುಸ್ಮೃತಿ ಯಾವ ರೀತಿ ಇದೆಯಾ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗಿರುತ್ತೆ ಇಲ್ಲಿ ಹೋಗುವಂತದ್ದು. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್.